ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜಿನ ರೇಡಿಯೋ ಸಾರಂಗ್ 107.8 ಎಫ್ಎಂನ ದಶಮಾನೋತ್ಸವ ಕಾರ್ಯಕ್ರಮ ನಗರದ ಪುರಭವನದಲ್ಲಿ ನಡೆಯಿತು. ಇನ್ನು ದಶಮಾನೋತ್ಸವದ ಅಂಗವಾಗಿ 2 ಅಂಗವಿಕಲರಿಗೆ ದ್ವಿಚಕ್ರ ವಾಹನ ಹಾಗೂ 10 ಮಂದಿ ಕೇಳುಗರಿಗೆ ಸ್ವ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರಗಳನ್ನು ಮತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಕೊಡೆಗಳನ್ನು ವಿತರಿಸಲಾಯಿತು. ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆದ ಸಂತ ಅಲೋಷಿಯಸ್ ಕಾಲೇಜಿನ ರೇಡಿಯೋ ಸಾರಂಗ್ 107.8 ಎಫ್ಎಂನ ದಶಮಾನೋತ್ಸವ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ಜೆಸ್ವಿಟ್ ಪ್ರಾಂತ್ಯದ ಪ್ರೊವಿನ್ಷಿಯಲ್ ಫಾದರ್ ಡಾಕ್ಟರ್ ಜೆರೋಮ್ ಸ್ಟಾನಿಸ್ಲಾಸ್ ಡಿಸೋಸಾ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಆ ಬಳಿಕ ಮಾತನಾಡಿದ ಅವರು, ರೇಡಿಯೋ ಸಾರಂಗ್ ಸಮಾಜದ ದಮನಿತರ ದನಿಯಾಗಿ ಕೆಲಸ ಮಾಡುತ್ತಿದೆ ಎಂದರು. ಸಾರಂಗ್ನ ಹೆಚ್ಚಿನ ಕೇಳುಗರು ಕೆಳ ವರ್ಗದ ಜನರು ಮತ್ತು ಆಸಕ್ತರು ಕೂಡ. ಆದ್ದರಿಂದ ಈ ದಶಮಾನೋತ್ಸವ ಅವರೆಲ್ಲರ ಸಂಭ್ರಮ ಕೂಡ ಎಂದು ಹೇಳಿದ್ರು. ಸಾರಂಗ್ ಬಾನುಲಿಯ ಮಗದೊಂದು ವೈಶಿಷ್ಟ್ಯವೇನೆಂದರೆ ತನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಡುವೆ ದೈನಂದಿನ ಬದುಕಿನಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ದುರ್ಬಲ ಜನರಿಗೆ, ಗೂಡಂಗಡಿ ವ್ಯಾಪಾರಿಗಳಿಗೆ, ಬೀಡಿ ಕಟ್ಟುವವರಿಗೆ, ಮೂರ್ತಿಯವರಿಗೆ, ಆಟೋ ಚಾಲಕರವರಿಗೆ, ಗ್ರಾಮೀಣ ಕಲಾಕಾರರು ಮಾತ್ರವಲ್ಲದೆ ವಿಕಲಾಂಗ ಮತ್ತು ಮಂಗಳಮುಖಿಯರಿಗೆ, ಕುಡಿತ ಮತ್ತು ವಿವಿಧ ವ್ಯಸನಗಳಿಗೆ ತುತ್ತಾಗಿ ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಂಡ ನೂರಾರು ಜನರಿಗೆ ಕರೆ ನೀಡಿ ಅವರ ಕೈಯನ್ನು ಹಿಡಿದದ್ದು, ಅವರ ಎದೆಯಲ್ಲಿ ಅವಿತಿದ್ದ 300 ಮಾತುಗಳಿಗೆ ವೃತ್ತಿ ಸಂತೃಪ್ತಿ, ಹೊಸ ಬೆಳಕು, ನಿಮ್ಮೂರಿಗೆ ನಮ್ಮ ಸಾರಂಗ, ಆರೋಗ್ಯ ಸಾರಂಗ್, ಜನದನಿ ಈ ಮೊದಲಾದ 10 ಹಲವು ಕಾರ್ಯಕ್ರಮಗಳ ಮೂಲಕ ಅವರ ಅಭಿವ್ಯಕ್ತಿಯಾದದ್ದು, ಬಾಯಾದದ್ದು. ತದಬಳಿಕ ಮಾತನಾಡಿದ ಕನ್ನಡ ತುಳು ಸಂಶೋಧಕ ಸಾಹಿತಿ ಪ್ರೊಫೆಸರ್ BA ವಿವೇಕ್ ರೈ ಅವರು, ಕಿರುಚಾಡುವ ವಾತಾವರಣ ಇರುವ ಇಂದಿನ ದಿನಗಳಲ್ಲಿ ಸ್ವಚ್ಛ ಮನಸ್ಸನ್ನ ಸೃಷ್ಟಿ ಮಾಡುವಂತಹ ಕಾರ್ಯವನ್ನ ಉತ್ತಮ ಮಾಧ್ಯಮಗಳು ಮಾಡಬೇಕಾಗಿದೆ. ಸಮುದಾಯ ಬಾನುಲಿಗಳು ಇಂಥ ಕೆಲಸಗಳನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಅವರು ತಮ್ಮ ಆ್ಯಪ್ ಹಾಕಿಕೊಂಡು ಅವರು ತಮ್ಮ ಮೊಬೈಲಲ್ಲಿ ಕೇಳಬಹುದು. ಆದರೆ ಅದು ಏನು ಇಲ್ಲದವರಿಗೆ ಹೇಗೆ ತಲುಪಿಸ್ತೀರಿ? ನಾವು ಮುಖ್ಯವಾಗಿ ಯಾವುದರ ಸಮುದಾಯ ಅಂತ ಹೇಳ್ತೇವೆ ಅಂದರೆ, ಯಾರು ನಮ್ಮ ಸಮುದಾಯ ಅಂತ ನಾವು ಯಾವುದನ್ನು ನಮ್ಮ ಶಿಷ್ಟ ಪರಂಪರೆಯಲ್ಲಿ ನಾವು ಕಟ್ಟಿಕೊಂಡಿದ್ದೇವೋ ಅದರ ಹೊರಗಡೆ ಇರುವವರನ್ನು ಸೇರಿಸಿಕೊಂಡ ಒಂದು ಸಮುದಾಯವನ್ನು ಕಟ್ಟುವುದು. ಇದಕ್ಕೆ ನಾವು ಹೇಳ್ತೇವೆ, ಇದನ್ನು ಮೆಂಟಲ್ ಆಂಬಿಯನ್ಸ್ ಅಂತ ನಾನು ಕರೆಯುವುದಾದರೆ ಇಂಗ್ಲೀಷಿನಲ್ಲಿ ಒಂದು ಮಾನಸಿಕವಾದಂಥ ಒಂದು ಸಮುದಾಯವನ್ನು, ಒಂದು ಆವರಣವನ್ನು ಕಟ್ಟುವುದು. ನಾವು ಪರಿಸರದ ಬಗ್ಗೆ ಮಾತಾಡ್ತೇವೆ, ಪರಿಸರ, ಗಾಳಿ, ನೀರು ಮಲಿನವಾಗಿರುವುದು. ಆದರೆ ನಾವು ಮನಸ್ಸು ಮಲಿನವಾದರ ಬಗ್ಗೆ ಅನೇಕ ಬಾರಿ ಮಾತಾಡೋದು, ಅದು ಕೂಡ ನಮ್ಮ ಪರಿಸರನೇ. ನಮ್ಮ ನಡುವೆ ನಮ್ಮ ಮನಸ್ಸುಗಳು ಮಲಿನವಾಗಿದ್ದಾಗ ನಾವು ಯಾವ ಪರಿಸರವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ? ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂತ ಅಲೋಷಿಯಸ್ ಸಮೂಹ ಸಂಸ್ಥೆಗಳ ವರಿಷ್ಠರಾದಂತಹ ರೆವರೆಂಡ್ ಫಾದರ್ ಡೈನಿಷಿಯಸ್ ವಾಸ್ ಎಸ್ಜೆ ಅವರು ವಹಿಸಿ ಮಾತನಾಡಿ, ಸಮಾಜದ ಉತ್ತಮ ಏಳಿಗೆಗಾಗಿ ರೇಡಿಯೋ ಸಾರಂಗ್ ಕೆಲಸವನ್ನ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದ್ರು. ಸಂತ ಅಲೋಷಿಯಸ್ ಕಾಲೇಜಿನ ಹಾಗೂ ಯೇಸು ಸಭೆಯ ಒಂದೇ ಒಂದು ಗುರಿ ಅಂದರೆ ಶೋಷಿತರನ್ನು, ಬಡವರನ್ನು, ತುಳಿಯಲ್ಪಟ್ಟವರನ್ನು ಮುಖ್ಯವಾಹಿನಿಗೆ ತರುವುದು. ರೇಡಿಯೋ ಸಾರಂಗ್ ಇದಕ್ಕೆ ಒಂದು ವಿಶೇಷ ವಿಧಾನ. ಇದು ನಮ್ಮ ಕಾಲೇಜಿನ ಒಂದು ವಜ್ರ ಅಂತ ಹೇಳ್ಬೋದು. ಪ್ರತಿ ಸಂಪತ್ತಿ, ಊರು ಕೇರಿ, ಈ ಹಲವು ಕಾರ್ಯಕ್ರಮಗಳು ಇದಕ್ಕೆ ಸಾಕ್ಷಿ. ನಮ್ಮ ಕಣ್ಣು ಮತ್ತು ಬುದ್ಧಿಗೆ ಮಿತಿ ಇದೆ. ಜಗತ್ತಿನಲ್ಲಿ ಎಲ್ಲ ವಸ್ತುಗಳನ್ನು ಕಣ್ಣಿನಿಂದ ನೋಡಲು ಆಗುವುದಿಲ್ಲ, ಬುದ್ಧಿಯಿಂದ ತಿಳಿದುಕೊಳ್ಳಲು ಆಗುವುದಿಲ್ಲ. ಕೆಲವೊಂದು ವಿಷಯಗಳನ್ನು ಹೃದಯದ ಭಾವದಿಂದ ತಿಳಿದುಕೊಳ್ಳಬೇಕಾಗುತ್ತದೆ. ಈ ಸದ್ಭಾವ ಎಲ್ಲರಲ್ಲಿಯೂ ಇದೆ. ಈ ಭಾವವನ್ನು ಅರಿತುಕೊಳ್ಳಬೇಕಾದರೆ ಹೃದಯದಿಂದ ಮಾತ್ರ ಸಾಧ್ಯ. ಆಗ ಜಗತ್ತು ಸುಂದರವಾಗಿ ಕಾಣುತ್ತದೆ. ಈ ವೇಳೆ ರೇಡಿಯೋ ಸಾರಂಗ್ ನಿರ್ದೇಶಕ ಫಾದರ್ ಡಾಕ್ಟರ್ ಮೆಲ್ವಿನ್ ಪಿಂಟು, ಶ್ರೀರಾಮಕೃಷ್ಣ ಮಠದ ಸ್ವಾಮಿ ಏಕಗಮ್ಯಾನಂದ, ಶಾಸಕ ಡಿ ವೇದವ್ಯಾಸ್ ಕಾಮತ್, ಜಿಲ್ಲಾ ವಾರ್ತಾಧಿಕಾರಿ ಖಾದರ್ ಶಾ, ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ರಾಜ್ಯಾಧ್ಯಕ್ಷರಾದ ಹರಿಕೃಷ್ಣ ಪುನರೂರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ದಯಾನಂದ್ ಜಿ ಕತ್ತಲ್ ಸರ್, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ರಹಿಮುಚ್ಚಿಲ್, ರೇಡಿಯೋ ಸಾರಂಗ್ 107.8 ಎಫ್ಎಂನ ಆರ್ಜೆ ಅಭಿಷೇಕ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.
ಜನಪದ ವಿದ್ವಾಂಸ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮರವರ ಗೇನದ ನಡೆ ಧ್ವನಿ ಸುರುಳಿ ಬಿಡುಗಡೆ ರೇಡಿಯೋ ಸಾರಂಗ್ ಆಸಕ್ತ ಕೇಳುಗರಿಗೆ 2 ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಯಿತು. 10 ಮಂದಿ ಕೇಳುಗರಿಗೆ ಸ್ವಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರಗಳನ್ನು ಮತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ಕೊಡುಗೆಗಳನ್ನು ವಿತರಿಸಲಾಯಿತು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24, 7 ಮಂಗಳೂರು.